ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ಯಕ್ಷಗಾನ ಕಲಾವಿದರಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣಾ ಸಮಾರಂಭ ಮಂಗಳವಾರ ಬ್ರಹ್ಮಾವರ ಬಂಟರ ಭವನದಲ್ಲಿ ನಡೆಯಿತು. ಸಮಾರಂಭಕ್ಕೆ ಆಗಮಿಸಿದ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಮಾತನಾಡಿ, ಯಕ್ಷಗಾನ ಕಲಾವಿದರನ್ನ ಗುರುತಿಸುವುದು, ಅವರ ನೋವು ನಲಿವಿಗೆ ಸ್ಪಂದಿಸುವುದು ನಮ್ಮೆಲ್ಲ ಕರ್ತವ್ಯ. ಈ ನಿಟ್ಟಿನಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಒಂದು ಸಹಕಾರ ಏನಿದೆ ಅದು ಸರ್ಕಾರ ಮಾಡುವ ಕೆಲಸಕ್ಕೆ ಮಾದರಿಯಾಗಿದೆ. ಕೊರೋನಾ ಸಂಕಷ್ಟದ ಇಂದಿನ ದಿನದಲ್ಲಿ ಕಲಾವಿದರಿಗೆ ಆಹಾರ ಸಾಮಗ್ರಿ ನೀಡಿ ಮಾದರಿ ಕೆಲಸ ಮಾಡಿದೆ ಎಂದಿದ್ದಾರೆ. ಬಹುತೇಕ ಬಡಗುತಿಟ್ಟಿನ 100 ಕಲಾವಿದರಿಗೆ ಸಾಮಗ್ರಿ ನೀಡಲಾಯಿತು. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಎಂಎಲ್ ಸಾಮಗ, ಬಂಟರ ಸಂಘದ ಮಾಜಿ ಅಧ್ಯಕ್ಷ ಬಿ ಭುಜಂಗಶೆಟ್ಟಿ, ಯಕ್ಷಧ್ರುವ ಕೇಂದ್ರ ಸಮಿತಿಯ ಉದಯ್ ಶೆಟ್ಟಿ, ಕೆರೆಕಟ್ಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಧನ್ಯವಾದಗಳು. ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಕ್ಕೆ ಯಾವ ಅವಕಾಶ ಕೊಟ್ಟಿರ್ತೀವಿ. ತುಂಬ ಜನರಿಗೆ ದೇವಸ್ಥಾನಕ್ಕೆ ಹೋದ್ರೆ ಸಾಕು, ಅವರಿಗೆ ಕೇಳ್ಬಿಟ್ಟು ಸಾಕು ಅಂತ ಭಾವನೆ ಇದೆ. ಆದರೆ ಎಷ್ಟು ಜನಕ್ಕೆ ಕೊಡಬೇಕು, ಏನು ಕೊಡಬೇಕು ಅಂತ ಆರೋಗ್ಯ ಇಲಾಖೆ ಚರ್ಚೆ ಮಾಡಿದ್ರೆ ಅವ್ರು ಹೇಳ್ತಾರೆ, ಒಂದೇ ಸರಿ 100 ಜನರು ಬಿಟ್ಟರೆ ಮತ್ತೆ ಸಮಸ್ಯೆ ಆಗ್ಬೋದು ಅಂತ ಇದೆ. ಈ ಕಾರಣಕ್ಕೆ ಒಂದಷ್ಟು ಜಾಗ್ರತೆ ಮಾಡಿಕೊಳ್ಳೋದ್ರಿಂದ ಸಾರ್ವಜನಿಕ ಸಮಾರಂಭಗಳಿಗೆ ನಿಯಂತ್ರಣ ಇರಬೇಕು. ಮತ್ತು ನಮ್ಮ ಧಾರ್ಮಿಕ ಕೇಂದ್ರಗಳು ಮತ್ತು ಮದುವೆ ಮನೆಗಳಲ್ಲಿ ಸ್ವಲ್ಪ ಕಡಿವಾಣ ಹಾಕಬೇಕು. ಆರೋಗ್ಯ ಇಲಾಖೆ ನಿಲುವು ಆ ಹಿನ್ನೆಲೆಯಲ್ಲಿ ಹಿರಿಯರಲ್ಲಿ ಹೇಳಿದರೆ 5 ಜನಕ್ಕಿಂತ ಜಾಸ್ತಿ